ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಯಾವುದೇ ವಿಘ್ನಗಳು ಎದುರಾಗದಿರಲಿ ಅಂತ ಉಡುಪಿ ಕೊಡವೂರಿನಲ್ಲಿ ಶಾಲಕ ಋಕ್ ಸಂಹಿತ ಯಾಗ ನಡೆಯಿತು. ಅದಮಾರು ಶ್ರೀ ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿ ಅವರು ಈ ಮಹಾಯಾಗದಲ್ಲಿ ಪಾಲ್ಗೊಂಡಿದ್ರು. ನಮ್ಮ ರಕ್ಷಣೆಗೆ ಪ್ರಧಾನಿ ಚೌಕಿದಾರ್ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಹಗಲು ರಾತ್ರಿ ಛಲಪಟ್ಟು ದೇಶದ ರಕ್ಷಣೆ ಮಾಡ್ತಿದ್ದಾರೆ. ಪ್ರಧಾನಿಗೆ ಇನ್ನು ಈ ಹಿಂದೆ ಆದಂತೆ ಯಾವುದೇ ಅವಘಡಗಳು ಇನ್ನು ಮುಂದೆ ಎದುರಾಗದಿರಲಿ ಮತ್ತು ಏನೇ ಸಮಸ್ಯೆಗಳಿದ್ರೂ ಈ ಯಾಗದಿಂದ ಪರಿಹಾರವಾಗಲಿ ಅಂತ ಅವರು ಬೇಡ್ಕೊಂಡ್ರು. ಶ್ರೀ ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿ ಅವರು ಈ ಸಂದರ್ಭ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡಿದ್ರು. ಮೋದಿ 100 ಕಾಲ ಬಾಳಲಿ, ನಮ್ಮ ದೇಶ ಸುಭಿಕ್ಷವಾಗಲಿ ಅಂತ ಶ್ರೀಗಳು ಹಾರೈಸಿದ್ರು. ಲೋಕಕ್ಕೆ ಕ್ಷೇಮ ಆಗಲಿ, ನಮ್ಮನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಚೌಕಿದಾರನಾಗಿ ಹಗಲು ರಾತ್ರಿ ಎನ್ನದೆ ಛಲ ತೊಟ್ಟು ದೇಶದ ರಕ್ಷಣೆಗೋಸ್ಕರ ಇರತಕ್ಕಂಥ ವ್ಯಕ್ತಿ ಏನಿದ್ದಾನೆ, ಅವನಿಗೆ ಏನಾದರೂ ನಿನ್ನೆಯಂತಹ ಅವಘಡಗಳು ಏನಾದರೂ ಬರುವ ಪ್ರಸಂಗ ಇದ್ದರೆ ಅದು ನಮ್ಮ ಈ ಋಕ್ ಸಂಹಿತ ಯಾಗದಿಂದಾಗಿ ಪರಿಹಾರ ಆಗಿ 100 ಕಾಲ ಬಾಳಿ ನಮ್ಮ ದೇಶವನ್ನು ಸುಭಿಕ್ಷೆಯಲ್ಲಿ ಇಡಲಿ ಅಂತ ಆಶಿಸಿ 2 ಮಾತನ್ನು ಕೃಷ್ಣಾರ್ಪಣಂ ಅಸ್ತು.